RMM Rehoboth Media Ministries. ನಿನ್ರೆಕೆಯಲ್ಲಿ ನನ್ನನ್ನು ಮರೆಮಾಡು, ಹಸ್ತದಿಂದ ನನ್ನನ್ನು ಮುಚ್ಚಿಸು. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಭಯವಿಲ್ಲ ಇನ್ನು ಎಂದಿಗೂ. ಯೇಸುವೇ ನನ್ನ ಆಶ್ರಯ, ಆತ್ಮಬಲದಿಂದ ಜೀವಿಸುವೆ ನಾನೆಂದು. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಭಯವಿಲ್ಲ ಇನ್ನು ಎಂದಿಗೂ. Let mercy fall on me, for everyone needs forgiveness, the kindness of a Savior, the hope of nations. He said, Savior, He can move the mountains. ಒಂದು ವರ್ಷದಿಂದ ಈ ತಾಯಿಗೆ ಕಿವಿ ಕೇಳಿಸ್ತಲ್ಲ ಎರಡು. ಈಗ ಪ್ರೇಯರ್ ಮಾಡುವಾಗ ದೇವರು ಕಿವಿ ಕೇಳಿಸೋ ಹಾಗೆ ಮಾಡಿದ್ದಾರೆ. ನನಗೆ ಶಿವಮ್ಮ, ನನಗೆ 4 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಎಷ್ಟು ವರ್ಷದಿಂದ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಲುಕ್ ಅಟ್ ಅವರ್ ಐಸ್, ಲುಕ್ ಅಟ್ ಅವರ್ ಐಸ್. ಯಾವ ಕಣ್ಣು ಕಾಣ್ತಾ ಇರ್ಲಿಲ್ಲಮ್ಮ? ಈ ಕಣ್ಣು ಕಾಣ್ತಾ ಇರ್ಲಿಲ್ಲ. ಕಾಣಿಸುತ್ತೆ. ಕಣ್ಣು ಕಾಣ ಮುಚ್ಕೋ. ಕಾಣಿಸ್ತಾ? ನಾನು ಕಾಣಿಸ್ತೀನಾ? ನನ್ನ ತಲೆ ವಿಜಯಮ್ಮ. ಈ ಅಮ್ಮ ಬಂದು ವಿಜಯಮ್ಮ ನಮ್ಮ ಮನೆಯಲ್ಲೇ ಇರೋದು. ಕಣ್ಣು ಕಾಣದೆ ಗೋಡೆ ಹಿಡ್ಕೊಂಡು ಓಡಾಡ್ತಾ ಇದ್ರು ಇವತ್ತಿನವರೆಗೂ. ದೇವರಿಗೆ ನನ್ನಿಂದ ಬಾ, ನನ್ನ ಕೈ ಹಿಡ್ಕೊಂಡು ಬಾ, ನನ್ನ ಕೈ ಹಿಡ್ಕೊ, ಕೈ ಹಿಡಿ, ಹಿಡಿ ಹಿಡಿ. ಕಾಣತ್ತಾ?
ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. 2 ವರ್ಷದಿಂದ ಕಿವಿ ಕೇಳಿಸ್ತಾ ಇರಲಿಲ್ಲ, ಕಣ್ಣು ಮಬ್ಬು. ಈಗ ಪ್ರಾರ್ಥನೆ ಮಾಡುವಾಗ ಅಜ್ಜಿ ಒಂದು ಬಿಡುಗಡೆ ಆಯ್ತು, ಈಗ ಕಣ್ಣು ಕಾಣಿಸ್ತಾ ಇದೆ, ಕಿವಿನು ಕೇಳಿಸ್ತಾ ಇದೆ. ಹಲ್ಲೆಲೂಯಾ! ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ! ಇವರಿಗೆ 2011ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಬದುಕಿದ್ದೆ ಹೆಚ್ಚು. ಬದುಕಿದ್ರು ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಕಣ್ಣು ಮಬ್ಬು ಜಾಸ್ತಿ ಹೊತ್ತು ಬಿಟ್ಟರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಕಣ್ಣು ದೂರದೃಷ್ಟಿ ಇರ್ತಿರ್ಲಿಲ್ಲ. ಈಗ ಪ್ರಾರ್ಥನೆ ಮಾಡೋವಾಗ ಇವ್ರಿಗೊಂದು ಬಿಡುಗಡೆ ಆಗಿದೆ, ಈಗ ಕಣ್ಣೀರು ಬರ್ತಾ ಇಲ್ಲ, ಕಣ್ಣು ಚೆನ್ನಾಗಿ ನೋಡ್ಬೋದು. ಆ ತರ ಕಾಣತ್ತಾ? ಎಷ್ಟು ಬಾ? ಇದು 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 ಕಾಣುತ್ತೆ ಚೆನ್ನಾಗ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ! You saw the miracles. These miracles can happen to you also. Be ready to receive your miracles in Jesus' name. He is the way, the truth and the life. ಆತನೇ ಸತ್ಯವು ಜೀವವು ಬೆಳಕಾಗಿದ್ದಾನೆ. When you cry out to him, ನೀವು ಆತನ ಬಳಿ ಮೊರೆಯಿಡುವಾಗ he longs for you and he hears your cry. ಆತನು ನಿಮಗಾಗಿ ಅಪೇಕ್ಷೆ ಪಡುತ್ತಾನೆ ಮತ್ತು ನಿಮ್ಮ ಮೊರೆಯನ್ನು ಕೇಳುತ್ತಾನೆ. Whatever situation you go through in your life, ಒಂದು ವೇಳೆ ನಿಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರಬಹುದು, one touch of Jesus, ಯೇಸುವಿನ ಒಂದು ಮುಟ್ಟುವಿಕೆ, one touch of Jesus ಯೇಸುವಿನ ಒಂದು ಮುಟ್ಟುವಿಕೆ will change every circumstances. ಅದು ನಿಮ್ಮ ಜೀವನದ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. Today each one of our precious in the sight of God. ಇಂದು ನೀವು ಇಲ್ಲಿರುವ ಪ್ರತಿಯೊಬ್ಬರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. God has brought you here with a plan and purpose in your life. ನಿಮ್ಮ ಜೀವನದಲ್ಲಿ ದೇವರು ತನ್ನ ಉದ್ದೇಶಕ್ಕಾಗಿ ಯೋಜನೆಗಾಗಿ ನಿಮ್ಮನ್ನು ಇಲ್ಲಿಗೆ ಕರೆ ತಂದಿದ್ದಾನೆ. So many people in this world are perishing. ಈ ಲೋಕದಲ್ಲಿ ಅನೇಕ ಜನರು ಹಾಳಾಗುತ್ತಿದ್ದಾರೆ. So many people who do not know who is Jesus. ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲದ ಅನೇಕ ಜನರಿದ್ದಾರೆ. But praise God, God has brought you here to reveal himself, to show you that he longs for your heart. ಆದ್ರೆ ದೇವರಿಗೆ ಸ್ತೋತ್ರ, ದೇವರು ನಿಮ್ಮನ್ನು ಇಲ್ಲಿ ಕರೆ ತಂದಿದ್ದಾನೆ, ಯಾಕಂದರೆ ಆತನು ನಿಮ್ಮ ಹೃದಯಕ್ಕಾಗಿ ಅಪೇಕ್ಷೆ ಪಡುತ್ತಾನೆ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, Jesus is not an ordinary God. ಯೇಸು ಸಾಧಾರಣವಾದಂತ ಸಾಮಾನ್ಯವಾದ ದೇವರಲ್ಲ. He is not a Christian God. ಆತನು ಕ್ರೈಸ್ತರ ದೇವರಲ್ಲ. He did not come to this world to become a Christian leader. ಇಲ್ಲಿ ಆತನು ಕ್ರೈಸ್ತರ ನಾಯಕನಾಗುವುದಕ್ಕಾಗಿ ಲೋಕಕ್ಕೆ ಬರಲಿಲ್ಲ. But he came to save those who are lost in this world. ಈ ಲೋಕದಲ್ಲಿ ಕೆಟ್ಟು ಹೋದವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಆತನು ಬಂದನು. He came to save all those people who are perishing in this world. ಈ ಲೋಕದಲ್ಲಿ ನಾಶವಾಗುತ್ತಿರುವವರ ಜನರಿಗಾಗಿ ಆತನು ಬಂದನು ರಕ್ಷಣೆ ಮಾಡಲಿಕ್ಕೆ. He doesn't want you to life to be perished. ನಿಮ್ಮ ಒಂದು ಜೀವನ ನಾಶವಾಗುವುದಕ್ಕೆ ಆತನು ಇಷ್ಟಪಡುವುದಿಲ್ಲ. He doesn't want you to perish in the hands of the devil. ಸೈತಾನನ ಕೈಯಲ್ಲಿ ನೀವು ಹಾಳಾಗಿ ಹೋಗುತ್ತಿರುವುದು ಆತನಿಗೆ ಇಷ್ಟವಿಲ್ಲ. But he wants to save you and your family out of every situation in your life. ನಿಮ್ಮ ಜೀವನದ ಎಲ್ಲಾ ಪರಿಸ್ಥಿತಿಗಳಿಂದ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆತನು ರಕ್ಷಣೆ ಮಾಡಲಿಕ್ಕಾಗಿ ಅಪೇಕ್ಷೆ ಪಡುತ್ತಾನೆ. Today I want to tell you, people of God, ದೇವ ಜನರೇ, ಇಂದು ನಾನು ನಿಮಗೆ ಹೇಳುತ್ತೇನೆ, praise God for the wonderful servant of God, uncle and auntie. ಅದ್ಭುತವಾದ ದೇವರ ಸೇವಕರಾದ ಅಂಕಲ್ ಆಂಟಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. They have invested everything in their life in order to see that the people are saved and come to the knowledge of truth. ತಮ್ಮ ಜೀವನದ ಎಲ್ಲವನ್ನು ಅವರು ದಾರಿ ಎರೆದಿದ್ದಾರೆ, ಯಾಕಂದ್ರೆ ದೇವರ ಸತ್ಯದ ಜ್ಞಾನಕ್ಕೆ ನೀವು ಬರಬೇಕೆಂಬುದಾಗಿ. And I want to tell you, ನಾನು ನಿಮಗೆ ಹೇಳುತ್ತೇನೆ, they are not leading you to a religion. ಅವರು ಒಂದು ಧರ್ಮಕ್ಕಾಗಿ ನಿಮ್ಮನ್ನು ನಡೆಸುತ್ತಿಲ್ಲ. They are not leading you into a religion. ಒಂದು ಧರ್ಮದಲ್ಲಿ ಅವರು ನಿಮ್ಮನ್ನು ನಡೆಸುತ್ತಿಲ್ಲ. But they are leading you to a creator. ಸೃಷ್ಟಿಕರ್ತನ ಬಳಿಗೆ ನಿಮ್ಮನ್ನು ನಡೆಸುತ್ತಿದ್ದಾರೆ. They are leading you to your Abba Father. ನಿಮ್ಮ ತಂದೆ ಅಬ್ಬಾ ಫಾದರ್ ಬಳಿಗೆ ನಡೆಸುತ್ತಿದ್ದಾರೆ. Today I want to tell you, people of God, ದೇವ ಜನರೇ, ಇಂದು ನಾನು ನಿಮಗೆ ಹೇಳುತ್ತೇನೆ, every seed what of the word of God has been sown in your life, ನಿಮ್ಮ ಜೀವನದಲ್ಲಿ ಬಿತ್ತಲ್ಪಟ್ಟಂತ ಪ್ರತಿಯೊಂದು ದೇವರ ವಾಕ್ಯವು it is precious in the sight of God. ಅದು ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಅಮೂಲ್ಯವಾದವುಗಳು. The Bible says, ಸತ್ಯವೇದ ಹೇಳುತ್ತದೆ, John chapter 3 verse 16, ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ, God so loved the world ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು that he gave his only begotten son. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. And today I want to tell you, ನಾನು ನಿಮಗೆ ಹೇಳುತ್ತೇನೆ, if you believe in him, ನೀವು ಆತನಲ್ಲಿ ನಂಬಿಕೆ ಇಡುವುದಾದರೆ you will not perish but you will have an eternal life. ನೀವು ನಾಶವಾಗುವುದಿಲ್ಲ, ನಿಮಗೆ ನಿತ್ಯ ಜೀವನ ಇರುತ್ತದೆ. Today I want to tell you, ನಾನು ನಿಮಗೆ ಹೇಳುತ್ತೇನೆ, you might be going through darkness in your life. ಒಂದು ವೇಳೆ ನೀವು ನಿಮ್ಮ ಜೀವನದ ಕತ್ತಲೆಯಲ್ಲಿ ಹಾದು ಹೋಗುತ್ತಿರಬಹುದು. You might be crying unto God, who is going to save me in my life? ನೀವು ದೇವರ ಬಳಿಯಲ್ಲಿ ಮೊರೆಯಿಡುತ್ತಿರಬಹುದು, ನನ್ನನ್ನು ರಕ್ಷಿಸುವರು ಯಾರು ಎಂಬುದಾಗಿ. But I want to tell you, ನಾನು ನಿಮಗೆ ಹೇಳುತ್ತೇನೆ, the light of God is come onto this world in the form of Christ.
ದೇವರ ಬೆಳಕಿನ ರೂಪದಲ್ಲಿ, ಕ್ರಿಸ್ತನ ರೂಪದಲ್ಲಿ ದೇವರ ಬೆಳಕು ಈ ಲೋಕಕ್ಕೆ ಬಂದಿದೆ. In order to light up every darkness and see to bring to you out of from every darknesses in your life. ನಿಮ್ಮ ಜೀವನದ ಎಲ್ಲಾ ಕತ್ತಲೆಯ ಪರಿಸ್ಥಿತಿಗಳಿಂದ ನಿಮ್ಮನಿಗೆ ಹೊರಗೆ ತರುವುದಕ್ಕಾಗಿ ಆ ಬೆಳಕು ಬಂದಿದೆ. The Bible says, ಸತ್ಯವೇದ ಹೇಳುತ್ತದೆ, in Matthew chapter 4 verse 16, ಮತ್ತಾಯ 4:16ರಲ್ಲಿ, the people living in darkness have seen a great light. ಕತ್ತಲಲ್ಲಿ ವಾಸಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. On those living in the land of shadow of death, a light has dawned. ಆ ಒಂದು ಕತ್ತಲೆಯ ಲೋಕದಲ್ಲಿರುವವರಿಗೆ ದೊಡ್ಡ ಬೆಳಕು ಕಾಣಿಸಿತು. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, God is longing you to be set free. ದೇವರು ನಿಮ್ಮನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ದೇವರಿಗೆ ಅಪೇಕ್ಷೆ ಪಡುತ್ತಾನೆ. God is righteous in order to set you free. ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ನೀತಿವಂತನಾಗಿದ್ದಾನೆ. God wants you to come out of your darkness in your life. ನಿಮ್ಮ ಜೀವನದಿಂದ ಕತ್ತಲೆಯಿಂದ ಹೊರಗೆ ತರುವುದಕ್ಕಾಗಿ ದೇವರು ಅಪೇಕ್ಷೆ ಉಳ್ಳವನಾಗಿದ್ದಾನೆ. God wants you to remove you from every shadow of death in your life. ನಿಮ್ಮ ಜೀವನದ ಎಲ್ಲ ಕತ್ತಲೆಯ ಒಂದು ಮರಣದ ನೆರಳಿನಿಂದ ಬಿಡಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. In this world, ಈ ಲೋಕದಲ್ಲಿ many people are perishing in this world. ಈ ಲೋಕದಲ್ಲಿ ಅನೇಕ ಜನರು ಹಾಳಾಗುತ್ತಿದ್ದಾರೆ. They don't know who is the creator. ಅವರಿಗೆ ಗೊತ್ತಿಲ್ಲ ತಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಯಾರೆಂದು. They don't know who is the living God. ಜೀವ ಸ್ವರೂಪರಾದ ದೇವರು ಯಾರೆಂದು ಅವರಿಗೆ They don't ಗೊತ್ತಿಲ್ಲ. know why Jesus came into this world. ಯೇಸು ಈ ಲೋಕಕ್ಕೆ ಯಾಕೆ ಬಂದನೆಂಬುದಾಗಿ ಅವರಿಗೆ ತಿಳಿದಿಲ್ಲ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, Jesus came to this earth in order to save you and me. ಯೇಸು ಈ ಲೋಕಕ್ಕೆ ಬಂದ ಕಾರಣ ನಿಮ್ಮನ್ನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ. He shed his blood in order for you and me. ನಿಮಗಾಗಿ ನಮಗಾಗಿ ಆತನು ತನ್ನ ರಕ್ತವನ್ನೇ ಸುರಿಸಿದ್ದಾನೆ. He shed every drop of blood in order to cleanse us from every unrighteousness. ಎಲ್ಲ ಅನೀತಿಯಿಂದ ನಮ್ಮನ್ನು ತೊಳೆಯುವುದಕ್ಕಾಗಿ ಆತನು ತನ್ನ ಕೊನೆ ಹನಿ ರಕ್ತವನ್ನು ಕೂಡ ನಮಗಾಗಿ ಸುರಿಸಿದ್ದಾನೆ. Today through the blood of Jesus, ಇಂದು ಆ ಯೇಸುವಿನ ರಕ್ತದ ಮೂಲಕವಾಗಿ we have been cleansed. ನಾವು ತೊಳೆಯಲ್ಪಟ್ಟಿದ್ದೇವೆ. We become a child of God. ಮತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. Hallelujah. 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 Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, when we cry out with righteousness, ನಾವು ಆ ಒಂದು ನೀತಿಗಾಗಿ ಮೊರೆ ಇಡುವಾಗ the righteous God comes down in order to save us. ನೀತಿವಂತನಾದ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಬರುತ್ತಾನೆ. Today you might be going through any kind of situation. ಅಂತ ಯಾವುದೇ ಪರಿಸ್ಥಿತಿಯಲ್ಲಿ ಇಂದು ನೀವು ಹಾದು ಹೋಗುತ್ತಿರಬಹುದು. God does not want you to be in trouble. ದೇವರು ನೀವು ಸಮಸ್ಯೆಯಲ್ಲಿ ಇರುವುದನ್ನು ಬಯಸುವುದಿಲ್ಲ. God wants you to set free. ದೇವರು ನಿಮ್ಮನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ಬಯಸುತ್ತಾನೆ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, this Jesus ಈ ಯೇಸು who longs for your heart, ನಿಮ್ಮ ಹೃದಯಕ್ಕಾಗಿ ಅಪೇಕ್ಷೆ ಪಡುತ್ತಾನೆ. he is here tonight. ಆತನು ಈ ರಾತ್ರಿ ನಮ್ಮ ಮಧ್ಯದಲ್ಲಿದ್ದಾನೆ. He is here tonight. ಈ ರಾತ್ರಿ ಆತನು ಇಲ್ಲೇ ಇದ್ದಾನೆ. He wants to hear your cry. ಆತನು ನಿಮ್ಮ ಮೊರೆಯನ್ನು ಕೇಳಲಿಕ್ಕೆ ಸಿದ್ಧನಿದ್ದಾನೆ. He wants to come into your heart. ನಿಮ್ಮ ಹೃದಯದೊಳಗೆ ಬರಲಿಕ್ಕಾಗಿ ಸಿದ್ಧನಿದ್ದಾನೆ. He wants to cleanse you from every unrighteousness. ಎಲ್ಲ ಅನೀತಿಯಿಂದ ನಿಮ್ಮನ್ನು ಶುದ್ಧ ಮಾಡುವುದಕ್ಕಾಗಿ ಆತನು ಸಿದ್ಧನಿದ್ದಾನೆ. And he wants you to welcome you to come into he wants you to welcome him as your Lord and Savior. ನೀವು ತಾನೇ ಆತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಕರ್ತನಾಗಿ ಅಂಗೀಕರಿಸಿಕೊಳ್ಳಬೇಕು. When you welcome him as your Lord and Savior, ನಿಮ್ಮ ಸ್ವಂತ ರಕ್ಷಕನಾಗಿ ಕರ್ತನಾಗಿ ಆತನನ್ನು ನೀವು ಅಂಗೀಕರಿಸಿಕೊಳ್ಳುವಾಗ he comes into your heart. ಆತನು ನಿಮ್ಮ ಹೃದಯದೊಳಗೆ ಬರುತ್ತಾನೆ. He comes into your home. ಆತನು ನಿಮ್ಮ ಮನೆಗೆ ಬರುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ, in Revelation chapter 3 verses 20, ಪ್ರಕಟಣೆ 3:20ರಲ್ಲಿ, that God says that he stands at the door of our heart and he knocks at the door of our heart. ವಾಕ್ಯ ಹೇಳುತ್ತದೆ, ಕರ್ತನು ನಮ್ಮ ಹೃದಯದ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಿದ್ದಾನೆ. If you're willing to open the door of heart, ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಲಿಕ್ಕೆ ನೀವು ಸಿದ್ಧನಿರುವುದಾದರೆ, he is willing to come into your home. ಆತನು ನಿಮ್ಮ ಮನೆಯೊಳಗೆ ಬರಲಿಕ್ಕಾಗಿ ಚಿತ್ತವುಳ್ಳವನಾಗಿದ್ದಾನೆ. He wants to sit with you. ಆತನು ನಿಮ್ಮ ಒಟ್ಟಿಗೆ ಕುಳಿತುಕೊಳ್ಳುತ್ತಾನೆ. And he wants to dine with you. ಆತನು ನಿಮ್ಮ ಒಟ್ಟಿಗೆ ಊಟವನ್ನು ಮಾಡುತ್ತಾನೆ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, there are two people after your life. ಎರಡು ಜನ ನಿಮ್ಮ ಹಿಂದೆ ಬಿದ್ದಿರುತ್ತಾರೆ. One is God. ಒಂದು ದೇವರು. He longs for your heart. ಆತನು ನಿಮ್ಮ ಹೃದಯಕ್ಕಾಗಿ ಅಪೇಕ್ಷೆ ಉಳ್ಳವನಾಗಿದ್ದಾನೆ. He doesn't want you to perish in your life. ನಿಮ್ಮ ಜೀವಿತದಲ್ಲಿ ನೀವು ಹಾಳಾಗಿ ಹೋಗುತ್ತಿರುವುದು ಆತನಿಗೆ ಇಷ್ಟವಿಲ್ಲ. But he wants to save you. ಆದ್ರೆ ಆತನು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಬಯಸುತ್ತಾನೆ. Somehow he wants you to see that you inherit the kingdom of God. ಹೇಗೋ ದೇವರ ರಾಜ್ಯವನ್ನು ನೀವು ಬಾಧ್ಯಸ್ಥರಾಗಿ ಪಡೆದುಕೊಳ್ಳಬೇಕೆಂಬುದಾಗಿ ಆತನಿಗೆ ಬಯಸುತ್ತಾನೆ. Another person, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, is the devil. ಅದು ಸೈತಾನನು. His work is ಅದರ ಕೆಲಸವೇನೆಂದರೆ steal, kill and destroy. ಸುಲಿಗೆ ಮಾಡುವುದು, ಕೊಲೆ ಮಾಡುವುದು ಮತ್ತು ನಾಶ ಮಾಡುವುದು. His work is to destroy God's children. ದೇವರ ಮಕ್ಕಳನ್ನು ನಾಶ ಮಾಡುವುದೇ ಸೈತಾನನ ಕೆಲಸ. The Bible says, ಸತ್ಯವೇದ ಹೇಳುತ್ತದೆ, he's been doing it right from the beginning. ಆದಿಯಿಂದಲೂ ಆತನು ಅದೇ ಕೆಲಸವನ್ನು ಮಾಡುತ್ತಿದ್ದಾನೆ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, when you are living in sin, ನೀವು ಪಾಪದಲ್ಲಿ ಜೀವಿಸುವಾಗ you follow Satan in your life. ನಿಮ್ಮ ಜೀವಿತದಲ್ಲಿ ನೀವು ಸೈತಾನನನ್ನು ಹಿಂಬಾಲಿಸುತ್ತಿದ್ದೀರಿ. But when you follow Jesus, ಯೇಸುವನ್ನು ನೀವು ಹಿಂಬಾಲಿಸುವಾಗ you become a child of God. ನೀವು ದೇವರ ಮಕ್ಕಳಾಗುತ್ತೀರಿ. Today I want to
tell you, ಇಂದು ನಾನು ನಿಮಗೆ ಹೇಳುತ್ತೇನೆ, the Bible says, ಸತ್ಯವೇದ ಹೇಳುತ್ತದೆ, all have sinned and fallen short of glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. We all have sinned and fallen short of glory of God. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. We cannot enter into the kingdom of heaven with having sins in our life. ನಮ್ಮ ಜೀವನದಲ್ಲಿ ನಾವು ಪಾಪವನ್ನು ಇಟ್ಟುಕೊಂಡು ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. The Bible says, ಸತ್ಯವೇದ ಹೇಳುತ್ತದೆ, the wages of sin is death. ನಮ್ಮ ಪಾಪ ಕೊಡುವ ಸಂಬಳ ಮರಣ. The gift of God is eternal life. ದೇವರಿಂದ ಬಂದ ಉಚಿತಾರ್ಥ ವರ ಅದು ನಿತ್ಯ ಜೀವ. Today God wants you to give you this gift. ದೇವರು ಆ ಒಂದು ಉಚಿತವಾದ ವರವನ್ನು ಕೊಡಲಿಕ್ಕಾಗಿ ಸಿದ್ಧನಿದ್ದಾನೆ. Are you willing to open the door of your heart today? ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಲಿಕ್ಕಾಗಿ ನೀವು ಸಿದ್ಧರಿದ್ದೀರೋ ಈ ದಿನ? Today you might be saying, ಒಂದು ವೇಳೆ ನೀವು ಈ ರೀತಿ ಹೇಳುತ್ತಿರಬಹುದು, ಇಂದು I know Jesus. ನನಗೆ ಯೇಸು ಗೊತ್ತು, I know Jesus. ಯೇಸು ಗೊತ್ತು, I am a born Christian. ನಾನು ಕ್ರೈಸ್ತನಾಗಿ ಹುಟ್ಟಿದ್ದೇನೆ. The Bible says, ಸತ್ಯವೇದ ಹೇಳುತ್ತದೆ, if you are a sinner, ನೀವು ಪಾಪಿಯಾಗಿರುವುದಾದರೆ you cannot inherit any blessings in your life. ನಿಮ್ಮ ಜೀವನದಲ್ಲಿ ಯಾವುದೇ ಆಶೀರ್ವಾದವನ್ನು ಹೊಂದಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. You cannot become a child of God. ದೇವರ ಮಗು ಆಗಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. All have sinned and fallen short of glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. How many of you want today this Jesus in your life? ಎಷ್ಟು ಮಂದಿ ನೀವು ಬಯಸುತ್ತೀರಿ ಈ ಯೇಸು ನಿಮ್ಮ ಹೃದಯದೊಳಗೆ ಬರಬೇಕೆಂಬುದಾಗಿ? Can I see your hands please? ನಿಮ್ಮ ಹೃದಯಗಳನ್ನು ದಯವಿಟ್ಟು ನಾನು ನೋಡಬಹುದಾ? Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, if you are bringing this Jesus into your life, ಈ ಯೇಸುವನ್ನು ನಿಮ್ಮ ಜೀವಿತಕ್ಕೆ ನೀವು ಒಂದು ವೇಳೆ ಕರೆದುಕೊಳ್ಳುವುದಾದರೆ, you are saying no to your sins. ನಿಮ್ಮ ಪಾಪಗಳಿಗೆ ನೀವು ಇಲ್ಲ ಎಂಬುದಾಗಿ ಹೇಳಿದಂತೆ, Then only God can hear your prayers. ಆಗ ತಾನೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಸಾಧ್ಯ. Then only your prayer will be a righteous prayer. ಆಗ ಮಾತ್ರ ನಿಮ್ಮ ಪ್ರಾರ್ಥನೆ ನೀತಿವಂತರ ಪ್ರಾರ್ಥನೆಯಾಗಿ Then ಮಾರ್ಪಡುತ್ತದೆ. only you will see God doing mighty things in your life. ಆಗ ಮಾತ್ರ ದೇವರು ಅದ್ಭುತವಾದ ಕೆಲಸವನ್ನು ನೀವು ನೋಡಲಿಕ್ಕೆ ಸಾಧ್ಯ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, when we keep sin in our life, ನಾವು ನಮ್ಮ ಜೀವಿತದಲ್ಲಿ ಪಾಪ ಮಾಡುತ್ತಲೇ ಇರುವಾಗ God cannot reach us. ದೇವರು ನಮ್ಮ ಬಳಿಗೆ ಸಮೀಪಕ್ಕೆ ಬರಲಿಕ್ಕೆ The ಆಗುವುದಿಲ್ಲ. Bible says, ಸತ್ಯವೇದ ಹೇಳುತ್ತದೆ, in Isaiah 59:1 verses 2, ಯೆಶಾಯ 59 ವಾಕ್ಯ 2ನೇ ವಾಕ್ಯದಲ್ಲಿ, surely the arm of the Lord is not too short, ದೇವರ ಆಸ್ತ ನಿಮ್ಮನ್ನು ಮುಟ್ಟಲಿಕ್ಕಾಗಿ ಅದು ಮೋಟುಗೈಯಲ್ಲ, nor is ear too dull to hear our cry. ನಮ್ಮ ಒಂದು ಕೂಗನ್ನು ಕೇಳಲಿಕ್ಕೆ ಆತನ ಕಿವಿ ಮಂದಲ್ಲ, But our iniquities have separated us from God. ಆದ್ರೆ ನಮ್ಮ ಅಪರಾಧಗಳೇ ನಮ್ಮನ್ನು ನಮ್ಮ ದೇವರಿಂದ ನಮ್ಮನ್ನು ಬೇರೆ ಕಡೆಗೆ ಸೆಳೆದುಕೊಂಡಿವೆ. That's why his face is hidden from us. ಅದಕ್ಕಾಗಿ ಆತನ ಮುಖ ನಮ್ಮಿಂದ ಅದು ಅಡಗಿಸಲ್ಪಟ್ಟಿದೆ. Today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, ಜೀವನದಲ್ಲಿ ಇಬ್ಬರನ್ನು ನೀವು ಆರಾಧನೆ ಮಾಡಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಇಬ್ಬರನ್ನು ನೀವು ಆರಾಧನೆ ಮಾಡಲಿಕ್ಕೆ You ಆಗುವುದಿಲ್ಲ. cannot worship Jesus and you cannot live in sin also. ಯೇಸುವನ್ನು ಆರಾಧನೆ ಮಾಡುತ್ತಾ ಪಾಪದಲ್ಲಿ ನೀವು ಜೀವಿಸಲಿಕ್ಕೆ ಆಗುವುದಿಲ್ಲ. But you need to choose one person in your life. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ಆಯ್ಕೆ The ಮಾಡಿಕೊಳ್ಳಬೇಕು. moment you say I don't want to sin, ಯಾವ ಕ್ಷಣದಲ್ಲಿ ನಾನು ಪಾಪ ಮಾಡುವುದಿಲ್ಲ ಎಂಬುದಾಗಿ ನೀವು ಹೇಳುತ್ತೀರೋ, the Lord comes into your life. ಕರ್ತನು ನಿಮ್ಮ ಹೃದಯದೊಳಗೆ ಬರುತ್ತಾನೆ. And God protects you all the days of your life. ಮತ್ತು ನಿಮ್ಮ ಜೀವಿತದ ಎಲ್ಲಾ ದಿನಗಳನ್ನು ಕರ್ತನು ಕಾಪಾಡುತ್ತಾನೆ. Whenever the devil brings temptation in your life, ಯಾವಾಗೆಲ್ಲ ಸೈತಾನನು ನಿಮ್ಮ ಜೀವಿತದಲ್ಲಿ ಶೋಧನೆಯನ್ನು ತರುತ್ತಾನೋ, the Lord protects you with his grace and mercy, because the Bible says my grace is sufficient, which will be made perfect in every weaknesses in your life. ಕರ್ತನು ತನ್ನ ಕೃಪೆಯಿಂದ ದಯೆಯಿಂದ ನಿಮ್ಮನ್ನು ಕಾಪಾಡುತ್ತಾನೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಆತನ ಕೃಪೆ ನಮ್ಮ ಬಲಹೀನತೆಯಲ್ಲಿ ಬಲವಾಗಿ ಮಾರ್ಪಡುತ್ತದೆ. Today why our prayers are not answered? ಇಂದು ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಿಲ್ಲ? Why we are not seeing deliverance in our family? ನಮ್ಮ ಕುಟುಂಬದಲ್ಲಿ ಬಿಡುಗಡೆಯನ್ನು ನಮ್ಮಿಂದ ನೋಡಲಿಕ್ಕೆ ಯಾಕೆ ಸಾಧ್ಯವಾಗುತ್ತಿಲ್ಲ? Why we are not seeing the hand of God in our life? ನಮ್ಮ ಜೀವಿತದಲ್ಲಿ ದೇವರ ಹಸ್ತವನ್ನು ನೋಡಲಿಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ? Because of our sins. ನಮ್ಮ ಪಾಪಗಳಿಂದಾಗಿಯೇ. Today ಇಂದು Jesus is going to give you an opportunity ಯೇಸು ನಿಮಗೆ ಮತ್ತೊಂದು ಆವರ್ತಿ ಅವಕಾಶವನ್ನು ಕೊಡಲಿಕ್ಕಿದ್ದಾನೆ. to change your life. ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲಿಕ್ಕಾಗಿ, to a living God. ಜೀವ ಸ್ವರೂಪನಾದ ದೇವರ ಬಳಿಗೆ ಬರುವುದಕ್ಕಾಗಿ. You might be saying, ನೀವು ಒಂದು ವೇಳೆ ಹೇಳುತ್ತಿರಬಹುದು, ನಾನು ಯಾವ ಪಾಪ ಮಾಡಿಲ್ಲ ರೀ. ನಾನು ಯಾವ ಪಾಪ ಮಾಡಿಲ್ಲ ರೀ. The Bible says, ಸತ್ಯವೇದ ಹೇಳುತ್ತದೆ, if you say that you are not sinned against God, ದೇವರ ವಿರುದ್ಧವಾಗಿ ಪಾಪ ಮಾಡಲಿಲ್ಲ ಅಂತ ನೀವು ಹೇಳುವುದಾದರೆ, the Bible says that you are a liar. ಸತ್ಯವೇದ ಹೇಳುತ್ತದೆ ನೀವು ಸುಳ್ಳುಗಾರರು. And I want to tell you, ನಾನು ನಿಮಗೆ ಹೇಳುತ್ತೇನೆ, all have sinned and fallen short of glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ಬಿದ್ದು ಹೋಗಿದ್ದಾರೆ. You have sinned. ನೀವು ಪಾಪ ಮಾಡಿದ್ದೀರಿ. You have sinned. ನೀವು ಪಾಪ We ಮಾಡಿದ್ದೀರಿ. have sinned. ನಾವು ಪಾಪ But ಮಾಡಿದ್ದೇವೆ. the grace of God is more for us. ಆದ್ರೆ ದೇವರ ಕೃಪೆ ನಮಗೆಲ್ಲರಿಗೂ ಸಾಕು. The blood of Jesus will cleanse us from every unrighteousness. ಎಲ್ಲ ಅನೀತಿಯಿಂದ ನಮ್ಮನ್ನು ತೊಳೆಯಲಿಕ್ಕಾಗಿ ಯೇಸುವಿನ ರಕ್ತ ಸಾಕು. Hallelujah. 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 ಎಷ್ಟು ಜನಕ್ಕೆ ಇವತ್ತು ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ನಾವು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀರಾ ಇವತ್ತು?
Hallelujah. Hallelujah. ಎದ್ದು ನಿಂತ್ಕೊಳ್ರಿ ಬೇಗ. We are going to make a prayer and we are going to close. I want to tell you ಇವತ್ತು today make a decision in the presence of God. ನಿಮ್ಮ ದೇವರ ಸನ್ನಿಧಾನದಲ್ಲಿ ಒಂದು ನಿರ್ಧಾರ ತಗೊಳ್ರಿ. ಇನ್ನು ಮುಂದೆ ನಾನು ದೇವರ ಕಡೆ ತಿರುಗಿದ್ದೇನೆ, ಪಾಪದ ಕಡೆ ತಿರುಗಲ್ಲ. I don't want to look back to my sin, but I am going to follow Jesus in my life, and I'm going to worship Jesus in my life, and I'm going to work for Jesus, and I'm going to stand as a testimony for the kingdom of God. ಪಾಪದ ಕಡೆಗೆ ನಾನು ಹಿಂತಿರುಗಿ ನೋಡುವುದಿಲ್ಲ, ನಾನು ದೇವರಿಗಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೇನೆ, ಯೇಸು ಕ್ರಿಸ್ತನನ್ನೇ ಆರಾಧಿಸುತ್ತೇನೆ, ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತೇನೆ ಅನ್ನುವ ತೀರ್ಮಾನವನ್ನು ಮಾಡಿಕೊಳ್ಳಿರಿ. One day we all need to meet up with Jesus. ಒಂದು ದಿನ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ಭೇಟಿಯಾಗಬೇಕು. One day we need to rejoice in the presence of God when we go to heaven. ನಾವು ಪರಲೋಕಕ್ಕೆ ಹೋಗುವಾಗ ಯೇಸುವಿನೊಟ್ಟಿಗೆ ನಾವು ಸಂತೋಷ ಪಡಬೇಕು. One day you will see uncle and auntie standing there with Jesus and you all going there. Uncle auntie ನಿಮ್ಮ ಚರ್ಚಿಗೆ ಬರ್ತಿದ್ವಿ, ನಾವು ರಕ್ಷಣೆ ಹೊಂದ್ರಿ, ನಾವು ಯೇಸು ಸ್ವಾಮಿ ಅಂಗೀಕರಿಸಿಕೊಂಡ್ರಿ, ಇವತ್ತು ನಿಮ್ಮ ಮುಖಾಂತರ ನಾವು ಯೇಸು ಸ್ವಾಮಿ ಕಡೆ ಬಂದಿದ್ದೀವಿ. Hallelujah. 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 How many of you want this Jesus? ಈ ಯೇಸು ನಿಮ್ಮಲ್ಲಿ ಎಷ್ಟು ಮಂದಿಗೆ ಬೇಕು? I want to tell you. ನಾನು ನಿಮಗೆ ಹೇಳುತ್ತೇನೆ, ಯೇಸು ಸ್ವಾಮಿ ಕಡೆ ಬರೋದಂದ್ರೆ ಯೇಸು ಸ್ವಾಮಿಯ ಕಡೆಗೆ ಬರುವುದಂದ್ರೆ you don't need to bring anything in your life. ನಿಮ್ಮ ಜೀವನದಲ್ಲಿ ಎಲ್ಲ ಸಂಗತಿಗಳನ್ನು ತರುವುದಲ್ಲ. ನಿಮ್ಮ ಆಸ್ತಿಗಳನ್ನು ಕೇಳ್ತಾ ಇಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ನಿಮ್ಮ ಆಸ್ತಿಯನ್ನು ಕೇಳುತ್ತಿಲ್ಲ. ನಿಮ್ಮ ಅಂತಸ್ತುಗಳನ್ನು ಕೇಳ್ತಾ ಇಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ನಿಮ್ಮ ಅಂತಸ್ತನ್ನು ಕೇಳುತ್ತಿಲ್ಲ. ನಿಮ್ಮ ಹೃದಯವನ್ನು ಯೇಸು ಸ್ವಾಮಿ ಬಯಸುತ್ತಾರೆ. ನಿಮ್ಮ ಹೃದಯವನ್ನು ಯೇಸು ಸ್ವಾಮಿ ಬಯಸುತ್ತಿದ್ದಾರೆ. God longs for your heart. ಕರ್ತನು ನಿಮ್ಮ ಹೃದಯಕ್ಕಾಗಿ ಬಯಸುತ್ತಿದ್ದಾನೆ. ಅನೇಕರು ಇಲ್ಲಿ ಕುಳಿತುಕೊಂಡಿದ್ದೀರಾ, ಅನೇಕರು ನೀವು ಇಲ್ಲಿ ಕುಳಿತುಕೊಂಡಿದ್ದೀರಿ. 50 ವರ್ಷ ಆಗಿರ್ಬೋದು, 60 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, 80 ವರ್ಷನೂ ಆಗಿರ್ಬೋದು. ಆದ್ರೆ ಇವತ್ತು ದೇವರು ನಿಮಗೆ ಅವಕಾಶ ಕೊಡ್ತಿದ್ದಾರೆ ದೇವರ ಮಕ್ಕಳಾಗಲಿಕ್ಕೆ. ಹಲ್ಲೆಲೂಯಾ. 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 ಇವತ್ತು ನೀವು ದೇವರ ಮಕ್ಕಳಾಗೋರು ಆಗಿದ್ದಿದ್ರೆ ಆಗದಾದ್ರೆ ಎದ್ದು ನಿಂತ್ಕೊಳ್ಳ್ರಿ ಬೇಗ. ರೈಟ್ ನೌ ಲೆಟ್ ಅಸ್ ಸ್ಟ್ಯಾಂಡ್ ಟು ದ ಫೀಟ್ ಆಫ್ ಗಾಡ್. ಎಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. ಲೆಟ್ಸ್ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಕರ್ತನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗಬೇಡ್ರಿ, ಆ ಕಡೆ ಈ ಕಡೆಗೆ ನೋಡಬೇಡಿರಿ. ಇವತ್ತು ನಿಮ್ಮ ಅದ್ಭುತ ಸಮಯವಾಗಿದೆ. ಇದು ನಿಮ್ಮ ಅದ್ಭುತವಾದ ಸಮಯವಾಗಿದೆ. ನಿಜವಾದ ಅದ್ಭುತ ಏನಂದ್ರೆ you are taking Jesus in your as your Lord and Savior. ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಳ್ಳುವುದು. You are going to be a child of God. ಮತ್ತು ನೀವು ದೇವರ ಮಗುವಾಗಿ ಇರುವುದು. ದೇವರ ಮಕ್ಕಳಾಗುತ್ತೀರಾ. ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಬರ್ತಾರೆ. Came to change your life. ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕಾಗಿ ಆತನು ಬಂದನು. If you are a drunkard, ಒಂದು ವೇಳೆ ನೀವು ಕುಡುಕರಾಗಿರುವುದಾದರೆ make a decision in the presence of God. ದೇವರ ಪ್ರಸನ್ನತೆಯಲ್ಲಿ ತೀರ್ಮಾನವನ್ನು ಮಾಡಿರಿ. ಇನ್ನು ಮುಂದೆ ನಾನು ಕುಡಿಯೋದಿಲ್ಲ ದೇವರೇ, ಇನ್ನು ಮುಂದೆ ನಾನು ಕುಡಿಯುವುದಿಲ್ಲ ದೇವರೇ. ಸಿಗರೆಟ್ ಸೇದೋದಾದ್ರೆ, ಒಂದು ವೇಳೆ ನೀವು ಧೂಮಪಾನ ಮಾಡುವುದಾದರೆ ದೇವರ ಕಡೆ ತಿರ್ಕೊಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರೇ, ಇನ್ನು ಮುಂದೆ ನಾನು ಸಿಗರೆಟ್ ಸೇದೋದಿಲ್ಲ, ಇನ್ನು ಮುಂದೆ ನಾನು ಧೂಮಪಾನ ಮಾಡುವುದಿಲ್ಲ ದೇವರೇ. ದಿನನಿತ್ಯ ನೀವು ಕುಡುಕರಾಗಿದ್ರೆ, ದಿನನಿತ್ಯ ಕುಡುಕರು ನೀವು ಆಗಿರುವುದಾದರೆ ಕುಡಿಯೋದನ್ನು ಬಿಡ್ತೀನಿ ಅಂತ ದೇವರ ಮುಂದೆ ಪ್ರಮಾಣ ಮಾಡ್ರಿ. ಕುಡಿಯೋದನ್ನು ಬಿಡ್ತೀನಿ ಎಂಬುದಾಗಿ ದೇವರ ಮುಂದೆ ಪ್ರಮಾಣವನ್ನು ಮಾಡಿರಿ. ಮನೆಯಲ್ಲಿ ನೀವು you might be having fight with your wife. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಸಂಗಡ ನೀವು ಜಗಳವಾಡುತ್ತಿರಬಹುದು. You might be having fight with so many people. ಅನೇಕ ಜನರೊಟ್ಟಿಗೆ ನೀವು ಜಗಳವಾಡುತ್ತಿರಬಹುದು. Make a decision in the presence of God. ದೇವರ ಪ್ರಸನ್ನತೆಯಲ್ಲಿ ಇಂದು ತೀರ್ಮಾನವನ್ನು ಮಾಡಿಕೊಳ್ಳಿರಿ. ಮುಂದೆ ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇನ್ನು ಮುಂದೆ ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇವತ್ತು ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬಂದಿದ್ದಾರೆ. ಇವತ್ತು ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬಂದಿದ್ದಾರೆ. ನನ್ನ ಜೀವನವನ್ನು ಬದಲಾಯಿಸುತ್ತಾರೆ, ನನ್ನ ಜೀವನವನ್ನು ಬದಲಾಯಿಸುತ್ತಾರೆ. ನಾನು ದೇವರ ಮಗನಾಗಿ ನನ್ನ ದೇವರ ಮಕ್ಕಳಾಗಿದ್ದೇವೆ. ನಾನು ದೇವರ ಮಗನಾಗಿ ಮತ್ತು ದೇವರ ಮಕ್ಕಳಾಗಿ ಇರುತ್ತೇವೆ. Come on, lift up your hands right now. ಎಲ್ಲರೂ ಈಗಲೇ ನಿಮ್ಮ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಿರಿ, ಕಣ್ಣುಗಳನ್ನು ಮುಚ್ಚಿರಿ, ಕಣ್ಣನ್ನು ಮುಚ್ಚಿರಿ. ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗಬೇಡ್ರಿ, ಆ ಕಡೆ ಈ ಕಡೆಗೆ ನೋಡಲಿಕ್ಕೆ ಹೋಗಬೇಡಿರಿ. ನೀವು ಏನು ಪಾಪ ಮಾಡಿದಿರ ಅಂತ ನಾನು ಕೇಳ್ತಿಲ್ಲ, ನೀವು ಏನು ಪಾಪ ಮಾಡಿದಿರಿ ಎಂಬುದಾಗಿ ನಾನು ಕೇಳುತ್ತಿಲ್ಲ. ನಿಮ್ಮ ಒಬ್ಬೊಬ್ಬರ ಮುಂದೆ ಯೇಸು ಸ್ವಾಮಿ ನಿಂತಿದ್ದಾರೆ, ನಿಮ್ಮ ಒಬ್ಬೊಬ್ಬರ ಮುಂದೆ ಯೇಸು ಸ್ವಾಮಿ ನಿಂತುಕೊಂಡಿದ್ದಾರೆ. ಸ್ವಾಮಿ ಗೊತ್ತು ನೀವೆಲ್ಲ ಯಾವ ರೀತಿ ಏನೇನು ಪಾಪ ಮಾಡಿದ್ದೀರಾ ಅಂತ. ಯೇಸು ಸ್ವಾಮಿಗೆ ಗೊತ್ತು ನೀವು ಯಾವ ರೀತಿ ಏನೆಲ್ಲ ಪಾಪವನ್ನು ಮಾಡಿದ್ದೀರಿ ಎಂದು. ಹೃದಯವನ್ನು ಸಂಪೂರ್ಣವಾಗಿ ಆತನ ಮುಂದೆ ಬಿಚ್ಚಿಟ್ಟು ಹೇಳ್ರಿ, ದೇವರೇ ನಾನು ಇವತ್ತು ಮನ ತಿರುಗ್ತೇನೆ. ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಆತನ ಮುಂದೆ ಬಿಚ್ಚಿಟ್ಟು ಹೇಳಿರಿ, ದೇವರೇ ನಾನು ಮನ ತಿರುಗುತ್ತೇನೆ. I will change my life, Lord. ನನ್ನ ಜೀವಿತ ನಾನು ಬದಲಾಯಿಸಿಕೊಳ್ಳುತ್ತೇನೆ ಕರ್ತನೇ. ನಾನು ನಿನ್ನ ಮಗನಾಗಿ ಇಷ್ಟಪಡ್ತೇನೆ ದೇವರೇ, ನಿನ್ನ ಮಗನಾಗಿ ಮಗಳಾಗಿರುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ ಇವತ್ತು, ಎಲ್ಲರೂ ಗಟ್ಟಿಯಾಗಿ ಹೇಳಿರಿ ಇವತ್ತು. ಒಂದು ನಿಮಿಷ ಈ ಪ್ರಾರ್ಥನೆ ಮುಖಾಂತರ ನೀವು ದೇವರ ಮಕ್ಕಳಾಗ್ತೀರಾ, ನೀವು ದೇವರ ಮಕ್ಕಳಾಗುತ್ತೀರಾ, ದೇವರ ಮಕ್ಕಳಾಗ್ತೀರಾ ಇವತ್ತು, ನೀವು ದೇವರ ಮಕ್ಕಳಾಗುತ್ತೀರಿ ಇವತ್ತು. Lift up your hands right now. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Thank you Jesus. ಎಲ್ಲ ಕಣ್ಣುಗಳನ್ನು ಮುಚ್ಚಿರಿ, ಎಲ್ಲ ಕಣ್ಣುಗಳನ್ನು ಮುಚ್ಚಿರಿ. ಫಾದರ್, ತಂದೆ, ನಾನು ಪಾಪಿಯಾಗಿದ್ದೇನೆ ದೇವರೇ, ನಾನು ಪಾಪಿಯಾಗಿದ್ದೇನೆ ದೇವರೇ, ನಾನು ಪಾಪಿಯಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾನು ಪಾಪಿಯಾಗಿದ್ದೇನೆ.
ಇವತ್ತು ನನ್ನ ಪಾಪವನ್ನು ಕ್ಷಮಿಸು ಸ್ವಾಮಿ. ಇವತ್ತು ನನ್ನ ಪಾಪವನ್ನು ಕ್ಷಮಿಸು ಸ್ವಾಮಿ. ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ ದೇವರೇ. ಇನ್ನು ಮುಂದೆ ನಾನು ಪಾಪವನ್ನು ಮಾಡುವುದಿಲ್ಲ ದೇವರೇ. ನೀನೇ ನನ್ನ ನಿಜವಾದ ದೇವರು. ನೀನೇ ನನ್ನ ನಿಜವಾದ ದೇವರು. ನೀನೇ ನನ್ನ ರಕ್ಷಕನು. ನೀನೇ ನನ್ನ ರಕ್ಷಕನು. ನೀನೇ ನನ್ನ ಒಡೆಯನು. ನೀನೇ ನನ್ನ ಒಡೆಯನು. ಇವತ್ತು ನನ್ನ ಹೃದಯದಲ್ಲಿ ಬಾ ದೇವರೇ. ನನ್ನ ಹೃದಯದಲ್ಲಿ ಬಾ ದೇವರೇ. ನನ್ನನ್ನು ಮಾರ್ಪಡಿಸು ಸ್ವಾಮಿ. ನನ್ನನ್ನು ಮಾರ್ಪಡಿಸು ಸ್ವಾಮಿ. ನಿನ್ನ ಮಗನಾಗಿ ಮಗಳಾಗಿ ನಾನು ಬಾಳಲು ಇಷ್ಟಪಡ್ತೇನೆ. ನಿನ್ನ ಮಗನಾಗಿ ಮಗಳಾಗಿ ಬಾಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಪಾಪಗಳನ್ನೆಲ್ಲ ನಿನ್ನ ರಕ್ತದಿಂದ ತೊಳೆದು ಬಿಡು ಸ್ವಾಮಿ. ನನ್ನ ಪಾಪಗಳನ್ನೆಲ್ಲ ನಿನ್ನ ರಕ್ತದಿಂದ ತೊಳೆದು ಬಿಡು ಸ್ವಾಮಿ. ಇವತ್ತಿನಿಂದ ಹೊಸ ಮನುಷ್ಯನಾಗಿ ಬಾಳುತ್ತೇನೆ ನಾನು. ಹೊಸ ಮನುಷ್ಯನಾಗಿ ನಾನು ಬಾಳುತ್ತೇನೆ. ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ.